ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ಅಚ್ಚಲ್ಲು ಬರಡ್ಕ ಬೊಕ್ಕ ಗುರುಬೈ ನಮ್ಮೊಟ್ಟುಗುಲ್ಲೇರಿ ಗುರುಬೈ. ನಮಸ್ಕಾರ ಗೈಸ್. ನಮ್ಮೊಟ್ಟುಗು ನನ್ನ ಒಂಜಿ ಒಟ್ಟು ಜನಲ್ಲ ನಮ್ಮ 5 ಜನ ಐನುಲ್ಲ ಅದ ಅದು ನಮ್ಮ ನೆಟ್ ಮಾತ್ರ ಅದು ಬೊಕ್ಕೊಂಜೆಟ್ 10 ಜನ ಒಟ್ಟು 10 ಜನ ಉಲ್ಲ. ಜಾತ್ರೆ ಜಾತ್ರೆ ಫುಲ್ ಪೊಡಿ ಪೊಡಿ ಆಪುಂಡು ಪೋಯಿ ಆಯ್ನಾತ್ ಜೈಂಟ್ ವಿಲ್ ಬುಕ್ಕೊಂಜಿ ಕೆಲವು ಉಂಡಿಗೆ ನಮ್ಮ ಇತ್ತೆ ಸೀದಾ ಜಾತ್ರೆ ಗದ್ದೆ ಪೋಯಿ ಕೊಂಬೆಟ್ಟು ಗ್ರೌಂಡ್ ಪೋಯಿ ಪಾರ್ಕಿಂಗ್ ಮಲ್ಪುಗ ಪುತ್ತೂರು ದೊಡಪನ ಅಲ್ಪಾರ್ದು ಪಿದಾಡಿ ಅಂಕ್ಲತ್ತೆ ಇಂದು ಇತ್ತೆ ವ್ಲಾಗ್ ನಿಕ್ಲೆಗೆ ಕನ್ಫ್ಯೂಸ್ ಆದಿಪ್ಪು. ಕನ್ನಡ ಬುಕ್ಕ ತುಳು ಉಂಡು ದಾಲ ಟೆನ್ಷನ್ ಅನ್ಪೊಚ್ಚಿ ಸಜ್ಜಿಗೆ ಬಜಿಲ ಮೇನ್ ಪಾಯಿಂಟ್ಸ್ ಮಾತ್ರ ಕನ್ನಡ ಡಿಪ್ಪುಂಡು, ಬಾಕಿ ಪೂರ ತುಳುಟ್ಟೆ ಇಪ್ಪುಂಡು. ಎಂಗ್ಲ ಕುಶಾಲ್ ಪುರ ತುಳುಟ್ಟೆ ಇಪ್ಪುಂಡು. थोड़ा हिंदी आता है थोड़ा हिंदी आता है, कुछ इंग्लिश आता है. ಓಕೆ ನಾನು ಐತೆ ಕೊಂಬೆಟ್ಟು ಗ್ರೌಂಡ್ಗೆ ಹೋಗಿ ಅಲ್ಲಿ ಪಾರ್ಕಿಂಗ್ ಮಲ್ಪುಗ ನಮ್ಮ ಐತೆ ಬಕ್ಕ ದಿಕ್ಕ ಇತ್ತೆ ಪೋಪನ ಬರ ದೋಷ್ಪಾವೆ ನೀಗ್ ಲಂಚಿತುಲೆ ಗುರುಬೈ ಎಂಚ ಪಾರ್ಕಿಂಗ್ ಇಜ್ಜಿ ಪೂರ ಕತ್ತಲೆ ತೋಜುಂಡು ದಾಲ ತೋಜ್ಜಿ ನಿಕ್ಲೆಗೆ ಆಂಡಲ ಪಾರ್ಕಿಂಗ್ ಇಜ್ಜಿ ಮಾರೆ ಓಲ್ಲ ಮೂಲು ಒಂಜಿ ಹ್ಯಾಂಪಲ್ ಆಫ್ ಸ್ಪೇಸ್ ನನ್ನ 2 ಬೈಕ್ ಜೀವಲಿ ಆಯ್ತು ಬೇತದಲ್ಲ ಜಾಗ ಇಜ್ಜಿ ಉಂಟು. ಗುರುಬೈ ನಮ್ಮ ಶೆಣೆಮ ಮೊಲ್ಲರಿಗೆ ಬತ್ತಿಜೇರಾರು ಬೇಗ ಬರ್ರೇವಲ್ಲಿ ಆರ್ನಂಜಿ ಇಂಟ್ರೊಡಕ್ಷನ್ ಮಲ್ಪ ಅಂದೈತೆ ಸಮಾಧಾನ ಹೆಚ್ಚಿ ಆಯ್ತಾ ಉಂಟು ಅರ್ಧ ಗಂಟೆ ನಮ್ಮ ಟೀಮ್ ಮೇಟ್ಸ್ ಬೇರೆ ಕಾಂಚನ ಪಂಡದು ಮೋನೆ ದಜಲಿ ಬೇರೆ ರಂಜನ್ ಬಾಯ್ ಹಾಯ್ ಗುರುಬಾಯ್ ನೋಟ್ ಅಂಚನೆ ನಮ್ಮ ರಂಜನ್ ಬಾಯ್ ಬೊಕ್ಕ ಬೇರೆ ಆರ್ ನಮಗೆ ಚಿರಾಯು ಬೇರೆ ಚೈತ್ರ ಪಂಡದು ನಮ್ಮ ವಾಯನಾಡು ಬ್ಲಾಗ್ ನಿಕ್ಲ ತೂದಿಪ್ಪಾರು ಆಂಕರ್ ಆದಿತ್ತೇರು ಬೇರೆ ಅಂಚನೆ ನಮ್ಮ ಕುಡಂಜಿ ಆಂಕರ್ ನಮ್ಮ ಚೈತನ್ಯ ಬಂಡದು ಆನೆ ಬಂತು ಅಂಜಿ ಬಂದಿತ್ತು ಬ್ಲಾಗ್ ತೂದಿತ್ತು ಅಂದ ಆನೆ ಬೇರೆ ಕುഞ്ഞി ಬೇರೆ ನಮ್ಮ ಕೀರ್ತನ ಬಂಡದು ಕುഞ്ഞി ಇಂದು ಲೆಪ್ಪೇರು ಇಲ್ಲ ಅಲ್ಲ ಮಾತ ನಿಕ್ಕೆಲ್ಲ ಇಲ್ಲ ಕಾಲೇಜ್ ಇಲ್ಲ ಅವೇ ಲೆಪ್ಪಲೆ ಕುഞ്ഞി ಬಂಡದು ಬೇರೆ ನಮ್ಮ ಗುರುಬೈ ಬೇರೆ ಗೊತ್ತುಂಡತ ನಮ್ಮ ಜನಪ್ರಿಯ ಪರ್ಸನಾಲಿಟಿ ಜಾತ್ರೆ ಬೈ ದೇವಸ್ಥಾನದ ಬತ್ತ ಚಿರಾಯಿ ಭಟ್ರೆ ನಮ್ಮೈತೆ ಒಂಚಿ ಬಂದಿ ಪುನಃ ಆಚೆ ಹೋಗುವಲ್ಲ ನಾವು ಕುഞ്ഞി ಮೂಲಲ್ಲ ನಾವೀಗ ಯಾವ ಸೈಡಿಗೆ ನೀವು ಕರ್ಕೊಂಡೋದಲ್ಲಿಗೆ ನಿಮ್ಮ ಊರು ನಾವು ಬಂದದ್ದು. ಹೌದಾ? ಗೊತ್ತೇ ಇರ್ಲಿಲ್ಲ. ಹತ್ತಿರ ಅಲ್ವಾ? ನಾವು ಸಾಡಕದಿಂದ ಬಂದದ್ದು ನೋಡಿ. ಓ ಹಾಗೆ ಗುರುಬೈ ಮಾತಾಡುಂಟು ಸ್ವಲ್ಪ ಬಿಸಿ ಇದ್ದಾರೆ ಗುರುಬೈ. ನಾವೀಗ ಫಸ್ಟಿಗೆ ಜೈಂಟ್ ವೀಲ್ ಎಲ್ಲ ಕೂತೋಳುವ ಮತ್ತೆ ತಿನ್ನುವ ತಿಂದು ಅಲ್ಲಿ ಕೂತ್ರೆ ಮತ್ತೆ ಫೇಮಸ್ ಆಗ್ತೇವೆ. ಇವರು ನಮ್ಮ ಕುಸುಮ ಅಂತೇಳಿ ನೋಡ್ದು, ಇವರ ಹೆಸರು ಚೈತನ್ಯ ಅಂತ, ಅಲಿಯಾಸ್ ಕುಸುಮ ಅಂತ. ಗುರುಬೈ ಬೈಕ್ ಬಾಬನೈತೆ ನೆಕ್ ಬಾಯತ್ತ ಜೈಂಟ್ ವಿಲ್ ಹೋಯ್ ಬೊಕ್ಕ ಐಕ್ ಹೋಯ್ ಅಲ್ಲುಂಡು ಬೇರೆ ನಮ್ಮ ಅಭಿಷೇಕ್ ಸರ್ ಇಂಜಿನಿಯರಿಂಗ್ ಕಾಲೇಜ್ ಬ್ಲಾಗ್ ತೂದಿದ್ದಾರೆ ಬೇರೆ ಅಭಿಷೇಕ್ ಸರ್ ಬಂದದು.
ಎಂಚ ಒಂದುಂಡು ಒಂದು ಒಂದು ನೆಚ್ಚ ಯಾರಿಚ್ಚಿ ಎಂಚ ಒಂದುಂಡು ഫീൽ എന്തുണ്ട് Feeling excited. മാറോ ഞാൻ പഠിക്കണം വൈദ്യ സാവു Enchant experience. ತುಟಿ ಒಣಗತ್ತೆ ಏನು ಮಾಡೋಣ Heavy excited അതുല്ല എക്കടെ കൊളംബസിന് പോയപ്പോൾ പൂര ബൈക്ക് പറ്റിട്ടുണ്ട് എന്താ അതിന്റെ ഇതായിട്ടാ ಬ್ರೇಕ್ ಡ್ಯಾನ್ಸ್ಗೆ ಬೈದ ಹೌದಾ ಕೇಳೋದು ಚಾ ಕೊಡು ತೂಕ ಎಂಚಾಂಡ್ awesome awesome ಎಂಚಾಂಡ್ ಚೈತ್ರಕ್ಕ ಸೂಪರ್ ಅಂಡ Columbus ಹಿಡಿದ್ರೆ ಯಾವ ಸೂಪರ್ ಸೂಪರ್ ಅಂಡ Columbus ಹಿಡಿದ್ರೆ ಯಾವ ಹೆಂಗಾತು ಸೂಪರಾ ಬಚ್ಚಿತ ಕುഞ്ഞി ಯಾವುದಲ್ಲಿ ಕುಯ್ದಿಲ್ಲ ನಮ್ಮ ಕುഞ്ഞಿ ಪರ್ಚೇಸಿಂಗ್ ಒಂದುಂಟು ನಮ್ಮ ಚಿರಾಯುನ അമ്മേരൊക്കെ മണ്ട വെച്ചാ ഒന്നുണ്ട് സെലക്ട് ആത്താ എൻചാണ്ട് കാലിയാണ്ട
ಪತ್ತೊಂದು ಪೋಂದುಲ್ಲೇ ಕುಂಜಿ. ನಾವೀಗ ಎಲ್ಲಿ ಹೋಗ್ತಿದ್ದೇವೆ? ತಿನ್ಲಿಕ್ಕೆ ಹೋಗ್ತಿದ್ದೇವಾ? ಎಲ್ಲಿ ತಿನ್ನೋದು? ನಳಪಾಕದಲ್ಲಿ. ಕುಂಜಿ 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 ಕುಂಜಿ. ದೂರದ ಬೆಂಗಳೂರಿನಿಂದ ಆಗಮಿಸಿ ನಮ್ಮ ನಲಪಾಕ ಶಾಲೆಗೆ ಭೇಟಿ ನೀಡಿದ್ದಾರೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ಗದ್ದೆಯಲ್ಲಿ ನಳಪಾಕ ಸ್ಟಾಲು ಇತ್ತು. ಸೈಡಿನಲ್ಲಿ ರುಮಾಲು ರೊಟ್ಟಿ ಹಾರುತ್ತಲಿ ಹಾರಿ ಬರುತ್ತಿದೆ, ತೇಲಿ ಬರುತ್ತಿದೆ. ರುಮಾಲ್ ಏ ಕ್ಯಾ ಕಮಾಲ್. ಯೂಟ್ಯೂಬ್ ಚಾನೆಲ್ ಅವರು ನಮ್ಮ ಸ್ಟಾಲ್ಗೆ ಭೇಟಿ ನೀಡಿದ್ದಾರೆ. ನಿಮಗೆ ಇದು ಸ್ವಾಗತ ಸುಸ್ವಾಗತ. ಎಲ್ಲರೂ ಅವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ತಿನ್ನೋಕೆ ಮ್ಯಾಂಗೋ ಜ್ಯೂಸ್ ಕುಡಿಯೋಕೆ, ರುಮಾಲು ರೋಟಿ ತಿನ್ನೋಕೆ, ಮ್ಯಾಂಗೋ ಜ್ಯೂಸ್ ಕುಡಿಯೋಕೆ, ಒಂದು ರೋಟಿ ಸಾಕು ನಿಮ್ಗೆ ಬರೀ ಟೇಸ್ಟ್ ನೋಡೋಕೆ. ಹೇಗಿತ್ತು? ಚೆನ್ನಾಗಿತ್ತು. ಸೂಪರ್ ಇತ್ತಾ? ಇಷ್ಟ ಆಯ್ತು. ಹೇಗಿತ್ತು? ಹೇಗಿತ್ತು? ಸೂಪರ್ ಇತ್ತಾ? ತುಂಬಾ ಚೆನ್ನಾಗಿದೆ. ರುಮಾಲ್ ರೊಟ್ಟಿ ಹೇಗಿತ್ತು? ಸೂಪರ್ ಆಗಿ. ರುಮಾಲ್ ರೊಟ್ಟಿ ಹೇಗಿತ್ತು? ಕೇಳ್ದಕ್ಕೆ ನಾನು ಸರಿ ಹೇಳ್ತೇನೆ. ಜ್ಯೂಸ್ ಸಿಕ್ಕಿತಾ? ಮ್ಯಾಂಗೋ ಜ್ಯೂಸು ತುಂಬಾ ಚೆನ್ನಾಗಿದೆ. ಹಾ. ಗ್ರೇವಿ ಕೂಡ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಇದೆ. ಎಲ್ಲರೂ ಬರ್ಬೋದಲ್ಲ? ರೆಕಮೆಂಡ್ ಮಾಡ್ಬೋದು. ಆರಾಮದಲ್ಲಿ ಮಾಡ್ಬೋದು. AU ಕ್ರಿಯೇಷನ್ಸ್ ಚಾನೆಲ್, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಸಿಟ್ ಮಾಡಿ. AU ಚಾನೆಲ್ ಒಮ್ಮೆ ಬಂದರೆ ಇನ್ನೊಮ್ಮೆ ಬಂದರೆ. ಸೂಪರ್ ಉಂಟಾ? ಕುഞ്ഞി ಹೇಗಿತ್ತು? ಐಸ್ ಕ್ಯಾಂಡಿ ಅದು ಬಂತು, ಬ್ಲಾಗ್ ಅಲ್ಲಿ ಬಂದಿದೆ. ಅವಳಿಗೆ ಪಟಾಕಿ ಅಂದ್ರೆ ಆಗುದಿಲ್ಲ. ಇನ್ನೊಂದು ಸಾಕು ನಾಯಿ ಸರ್ ಬಲೂನ್ ಬೇಕಾ ಸರ್? ಬಲೂನ್ ಕಾಸು ಪೂರ ಖಾಲಿ ಉಂಟು. ಬಲೂನ್ ಮಾರ್ರೆ ಅಂತಿದ್ದೀರಿ. 10 ರೂಪಾಯಿಗೆ ಒಂದು ಬಲೂನ್ ಸರ್. ಬಲೂನ್ ಬೇಕಾ? ಬಲೂನ್ ಎಂಚೈತೆ ಚರ್ಮರ್ ಎಂಚೈತೆ? ಚರ್ಮ ರೆಡ್ ಉಂಡಿ ಎಡ್ಡ ಉಂಟಾ? ಲೆಕ್ಕ ಮಾಲ್ತು ಓದ್ತಾರೆ. ಹಾಂ, ಎಡ್ಡೆ ವಿಷಯ ಅವು ಎಡ್ಡೆ ಅವು ಬೋಡ ಏನ ಎಂಚ ಉಂಟು ಚರ್ಮರಿ? ಸೂಪರ್. ಹೇಗಿತ್ತು ಚರ್ಮುರಿ? ಅವ್ರು ನೀರು ಕುಡಿತಿದ್ದಾರೆ. ಸೂಪರ್ ಇತ್ತಾ? ಹೇಗಿತ್ತು ಚರ್ಮುರಿ? ನೋಡಿ ಹೀಗಿತ್ತು. ಹೀಗೆ ಆನ್ಸರ್ ಅಂದ್ರೆ ಹೀಗುಂಟ ಆಯ್ತಾ? ಹೌದಾ? ಗೊತ್ತೇ ಇರ್ಲಿಲ್ಲ. ಅಯ್ಯೋ ದೇವಾ. ಅಪ್ಪು ಹಿಂದೆಂದ ಹೋಗಕ್ಕಲ್ಲ ಯಾವಾಗಲೂ ತಿನ್ನೋದೆಲ್ಲ. ನನ್ನ ಮರ್ಯಾದೆ ಅಲಕ್ಕದೆಂಬೆ ಆಲ್ರೆಡಿ ಕುഞ്ഞി ಸೆಕೆಂಡ್ ರೌಂಡ್ കുഞ്ഞി ಕಾಲೇಜಿಗೆ പോണി ಕಾಲೇಜ್ ಮಾತಿರ್ಲೆಂಬಲ್ಲ ಕುഞ്ഞി ಲೆಪ್ಪಲೆ ಸೆಮಿಸ್ಟರ್ ಉಂಟು ಮಾರಾಯ. ನಿಮ್ಮ ಹಳ್ಳಿನಲ್ಲಿ ನಿಮ್ಮ ಹಳ್ಳಿನಲ್ಲಿ ಕೊತ್ತಿಮೀರಿ ಸೊಪ್ಪಿದೆ. ಕೊತ್ತಿಮೀರಿ ಸೊಪ್ಪಿದೆ. ಫೈನಲ್ ಟಚ್ ಸೋಡಾ ಸರ್ಬತ್ ಕುಡಿತಿದ್ದಾರೆ. ವೀಕ್ನೆಸ್ ಅಲ್ಲ, ಕೊತ್ತಿಮೀರಿ ಸೊಪ್ಪು. ಲೈಟ್ ಮಾಡು ಲೈಟ್ ಮಾಡಲಿ. ಅದು ಕಾಣ್ತಿಲ್ಲ. ಜಿಗ್ಬುಗ್ ಲೈಟ್. मेरे फोटो दे पे दाल दे पे जी फोटो दे पे बात देर बेगले
ಫುಲ್ ಖರ್ಚಾಗ್ತಾ ಉಂಟು. ಆರೆಂಜ್ ಕಲರಾ? ರೈನ್ಬೋ ಕಲರ್ ಬೇಕಾ? ಹಂಗೆ ಇರಕ್ಕ, ಹಂಗೆ ಇರು. ಚೈತ್ರ ಅವರು ಬಾಕಿಯಾಗಿದ್ರು, ಕಾಣೆಯಾಗಿದ್ದಾರೆ ಚೈತ್ರ ಅವರು. ಚೈತ್ರ ಅವರು. ಬಲೂನ್ ನೋಡಿ ನಾನು ಕಂಡಿಡ್ತದೆ. ಕಾಂಚನಶ್ರೀ ಅವರೇ, ಕಾಂಚನಶ್ರೀ ಅವರೇ, ಹೇಗಿತ್ತು ಆಗಲೇ ಮರ್ಯಾದೆ ಆಗಲೇ ಹೋಗಿ ಆಯ್ತು ತಗೊಂಡವ. ಜಾತ್ರೆ? ಹೇಗಿತ್ತು ಜಾತ್ರೆ? ಒಳ್ಳೆ ಇತ್ತು. ಆದ್ರೆ ನಾಳೆ ಬರ್ಬೇಕು. ನೀವು ನಿಮ್ದು ವ್ಲಾಗ್ ನಾಳೆಗೆ ಆಗುದಿಲ್ಲಲ್ಲ? ನಾಳೆಗೆ ಆಗುದಿಲ್ಲ. ಎಂತ ಪ್ರಯೋಜನ ಇಲ್ಲ. ನಮ್ಮ ಕುഞ്ഞി ಆಲ್ ದ ಬೆಸ್ಟ್. ನಾನು ವಿವೇಕಾನಂದ ಟಿಸಿ ತಗೊಳ್ತೇನೆ. ನನಗೆ ಗೊತ್ತಿಲ್ಲ ಇನ್ನು ಜೀವನ ನನ್ನ ಭವಿಷ್ಯ. ಯಾರಾದ್ರೂ ವಿವೇಕಾನಂದ ನೋಡಿದ್ರು ನೋಡೋದಾಗೆ ಮಾಡ್ಕೊಂಡು. ಹೇಗಿತ್ತು ಜಾತ್ರೆ? ಹೇಗಿತ್ತು? ಸೂಪರ್ ಇತ್ತಾ? ರಂಜನ್ ಬಾವ, ಜಾತ್ರೆ ಹೇಗಿತ್ತು? ಸೂಪರ್. ಬಸ್ಸದ ಹಿಂಡು ಮಾರ ಬಾಯ್ ಬಾಯ್ ರಂಜನ್ ಬಾಯ್, ರಂಜನ್ ಬಾಯಿ. ಮೂಜಿ ನಾಮ ಮಾಡಿ. ಚೈತ್ರಕ್ಕ, ಜಾತ್ರೆ ಹೇಗಿತ್ತು? ಸೂಪರ್ ಇತ್ತು. ನಡೆದು ನಡೆದು ಕಾಲೆಲ್ಲ ಬಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾ. ಈಗ ಮನೆಗೆ ಹೋಗಿ ಫುಲ್ ಔಟ್ ಆಫ್ ಔಟ್. ನಾಳೆ ಇವರು ಮ್ಯಾಥ್ಸ್ ವ್ಯಾಲ್ಯೂಯೇಷನ್ ಉಂಟಂತೆ, ಅರ್ಧದಲ್ಲಿ ಬಿಟ್ಟು ಬಂದಿದ್ದಾರೆ ಚಾರ್ಮುರಿ ದಿಲ್ಲಿಗೆ. ಹೇಗಿತ್ತು ಚಂದ ಇತ್ತು. ಜಾತ್ರೆ ಚಂದ ಇತ್ತು. ಚಂದ ಇತ್ತಾ? ಕುಸುಮ, ಕುಸುಮ, ಕುഞ്ഞി, ಕುഞ്ഞിಗೆ ನಾಡಿದ ಎಕ್ಸಾಮ್. ಹಾ. ಜಾತ್ರೆ ಹಿಡಿದು ಇತ್ತೆ ಇಲ್ಲಡೆ ಬತ್ತ ಮತ್ತೆ ದೊಡ್ಡಪ್ಪನಲ್ಲಿ ಪುಲ್ಲ ಪುತ್ತೂರು. ನಾನು ಈ ವ್ಲಾಗ್ನು ಇಡೆಗೆ ಎಂಡ್ ಮಲ್ತೊಂದಿಲ್ಲ. ಇಂಚಿತ್ರನೇ ವ್ಲಾಗ್ಸ್ ಮಾಡೋಣ. EU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಂಪ್ಲಿ, ಲೈಕ್ ಮಂಪ್ಲಿ, ಶೇರ್ ಮಂಪ್ಲಿ, ಕಮೆಂಟ್ ಮಂಪ್ಲಿ. ಅಂಜನೆ ಸೈಡ್ ಇಪ್ ನಾ ಬೆಲ್ ಬಟನ್ ಒತ್ತಲಿ. ಪಲ್ಲೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಇಡ್ತಿಕ್ಕೀಗ.